ಲೈಂಗಿಕ ಕಿರುಕುಳ ಅತ್ಯಾಚಾರ ಯತ್ನಕ್ಕೆ ಒಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಬೇಕು ಹಾಗೂ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪಿ ವಕೀಲ ರಾಜೇಶ್ ಭಟ್ ಎಂಬಾತನ್ನ ಬಂಧಿಸಲು ಆಗ್ರಹಿಸಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ತಕ್ಷಣವೇ ಆರೋಪಿಯನ್ನ ಬಂಧನ ಮಾಡಬೇಕು. ನ್ಯಾಯಾಧೀಶರು ಈಗಾಗಲೇ ಆರೋಪಿಯ ಜಾಮೀನು ತಿರಸ್ಕಾರ ಮಾಡಲಾಗಿದ್ದು, ಸರ್ಕಾರ ಈ ಕೂಡಲೇ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕೆಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು. ಪ್ರೊಫೆಷನಲ್ ಇರುವವರಿಗೆ ಒಂದು ಕಾನೂನು, ಸಾಮಾನ್ಯ ಜನರಿಗೆ ಒಂದು ಕಾನೂನು. ಹೊರ ಊರಿನಿಂದ ಇಲ್ಲಿಗೆ ವಿದ್ಯೆಗೆ ಅಂತೇಳಿ ಬಂದ ನಾವು ವಿದ್ಯಾ ದೇಗುಲ ಅಂತೇಳಿ ಕರಿತೇವೆ. ಇಲ್ಲಿ ಬಹಳಷ್ಟು ವಿದ್ಯಾ ಕೇಂದ್ರಗಳಿವೆ ಉಡುಪಿಯಲ್ಲಿ ಮತ್ತೆ ಮಂಗಳೂರಲ್ಲಿ. ಆದರೆ ಇಂತಹ ಒಂದು ಘಟನೆಯಲ್ಲಿ ಇನ್ನು ಮುಂದಕ್ಕೆ ವಿದ್ಯಾರ್ಥಿಗಳು ಬರದಂತ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಅವರಿಗೆ ಕಲಿಸುವ ಆ ವಕೀಲರು ಈಗ ಕೋರ್ಟಿನಲ್ಲಿ ಅವನಿಗೆ ಜಾಮೀನು ಇಲ್ಲ ಅಂತ ಹೇಳುವಾಗ ಇನ್ನು ಯಾವುದು ಕೂಡ ಮುಜುಗರು ಪಡುವ ಇವರ ಅಗತ್ಯ ಇಲ್ಲ. ನಮ್ಮ ಕಮಿಷನರ್ ಯಾವಾಗ ಕಮಿಷನರ್ ಹೊಸಬರು ಇವರು ಮಂಗಳೂರಿಗೆ ಬಂದರು ಆವಾಗದಿಂದ ತುಂಬಾ ಬದಲಾವಣೆ ಬಂತು. ಆದರೆ ಈ ಒಂದು ವಿಚಾರದಲ್ಲಿ ಯಾರು ಅವರ ಹಸ್ತಕ್ಷೇಪ ಮಾಡಿದ್ದಾರೆ, ಯಾರು ಅವರನ್ನು ಕೈಕಾಲಲ್ಲಿ ಒತ್ತಿ ಹಿಡಿದಿದ್ದಾರೆ ಅಂತೇಳಿ ನನಗೆ ಗೊತ್ತಾಗುದಿಲ್ಲ. ಆದರೂ ಕೂಡ ಇಷ್ಟು ದಿವಸ ಆದರೂ ಕೂಡ ಇನ್ನು ಕೂಡ ಒಂದು ಬಂಧಿಸುವ ಕೆಲಸವನ್ನು ಮಾಡಿಲ್ಲ. ನಾನು ಇವತ್ತು ಕಮಿಷನ್ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಬೇಕು ಮತ್ತು ಯುವಕರಲ್ಲಿ ಇದ್ರ ಬಗ್ಗೆ ಒಂದು ಜಾಗೃತಿನ ಮೂಡಿಸಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿವರೆಗೆ 23 ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡ ಆಯಿತು. ಇವಾಗ ಮಂಗಳೂರು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಸಲ್ಲಿಸಾಯಿತು. ಇವಾಗ ಇದಕ್ಕೆ ಕಟ್ಟುನಿಟ್ಟಾದ ಒಂದು ಕಾನೂನು ವ್ಯವಸ್ಥೆ ಇಲ್ಲ. ಹೆಣ್ಣು ಮಕ್ಕಳು ಆಚೆ ಓಡಾಡೋಕ್ಕೂ ಕೂಡ ಭಯಪಡುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ನಮ್ಮ ಸರ್ಕಾರ ಎಲ್ಲಿ ಯಾವ ಕಡೆ ಗಮನ ಹಾಕಿದೆ ಅಂತ ಗೊತ್ತಿಲ್ಲ. ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆ ಇಲ್ಲ. ಚಿಕ್ಕ ಹೆಣ್ಣು ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಚಿಕ್ಕ ಹೆಣ್ಣು ಮಕ್ಕಳು ಬಲಿಯಾಗ್ತಿದ್ದಾರೆ. ನಾನು ಈ ಉದ್ದೇಶದಿಂದ ಎಲ್ಲ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸ್ತಾ ಈ ಅತ್ಯಾಚಾರಿಗಳಿಗೆ ಕಠಿಣವಾದ ಗಲ್ಲು ಶಿಕ್ಷಣೆ ಸಿಗಬೇಕು ಅಂತ ಹೇಳಿ ಒಂದು ಕಾನೂನು ರೂಪಣೆ ಮಾಡಬೇಕಂತ ಹೇಳಿ ಒಂದು ಸಣ್ಣ ಸೈಕ್ಲಿಂಗ್ ಜಾಥಾದ ಮೂಲಕ ಇದೊಂದು ಎಲ್ಲರಲ್ಲಿ ಎಚ್ಚರಿಸ್ತಾ ಇದ್ದೀನಿ. ಈ ವೇಳೆ ಸಾಮಾಜಿಕ ಕಾರ್ಯಕರ್ತಿ ಪ್ರಸನ್ನ ರವಿ, ಹೋರಾಟಗಾರ ಸುನಿಲ್ ಬಚಲಕೇರಿ, ಯೋಗೀಶ್ ಕರ್ಕೇರ, ಯಾದವ್ ಪೂಜಾರಿ, ಶಾಹಿದ್, ಜರಾಲ್ ಟವರ್, ಪ್ರಮೋದ್ ಉಚ್ಚಿಲ್, ರಮಾನಂದ್ ಪೂಜಾರಿ ಹಾಗೂ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರು ಪಾಲ್ಗೊಂಡಿದ್ರು. ಪೊಲೀಸ್ ಇಲಾಖೆಗೆ ಸರ್ಕಾರದ ಒತ್ತಡಗಳಿರಬಹುದು. ಮಾನ್ಯ ಕಮಿಷನರ್ ಅವರೇ, ನಿಮ್ಮ ಮೇಲೆ ನಮಗೆ ತುಂಬಾ ಗೌರವ ಇದೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ನೀವು ಬಲಿಯಾಗಬೇಡಿ. ನೀವು ಆದಷ್ಟು ಬೇಗ ಈ ಆರೋಪಿಯನ್ನು ಬಂಧಿಸಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ. ಅವರು ನ್ಯಾಯಕ್ಕಾಗಿ ಬೀದಿಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಏನ್ ಮಾಡ್ತಿದ್ದೀರಿ ಪೊಲೀಸ್ ಇಲಾಖೆ ಕೇಳಿಗೆ ಇಷ್ಟಪಡ್ತಿದ್ದಾನೆ. ಎಲ್ಲಿದ್ದೀರಿ ಇಲ್ಲಿನ ಶಾಸಕರೇ, ಎಲ್ಲಿದ್ದೀರಿ ಇಲ್ಲಿನ ಸಚಿವರೇ ನಾನು ಕೇಳಿಗೆ ಇಷ್ಟಪಡ್ತಿದ್ದಾನೆ. 48 ಗಂಟೆವರೆಗೆ ಅವರನ್ನು ಬಂಧಿಸಿದಾದ್ರೆ ಮುಂದಿನ ದಿವಸಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಂಬ ಸಂದೇಶ ಕೊಡ್ತಾ ಇದ್ದಾನೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.